ಬಂಟರ ಸಂಘದ ಅಧ್ಯಕ್ಷರಾಗಿ ಮುಂಬೈ ಮಲಾಡ್ ಪೂರ್ವದ ಪ್ರಸಾದ್ ಹೋಟೆಲ್ನ ಮಾಲಕ ಸಮಾಜ ಸೇವಕ ಬಾಬು ಶೆಟ್ಟಿ ಪೆರಾರ ಆಯ್ಕೆಯಾಗಿದ್ದು, ಬಜ್ಪೆ ಬಿ ಸಂಜೀವ್ ಶೆಟ್ಟಿ ಸಭಾಗೃಹದಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಪದಗ್ರಹಣ ಸಮಾರಂಭವನ್ನು ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಭಾಗವಹಿಸಿ ಮಾತನಾಡಿ, ಬಜ್ಪೆ ಬಂಟರ ಸಂಘ ಶಕ್ತಿಯುತವಾಗಿ ಬೆಳೆಯಬೇಕು. ಬಾಬು ಶೆಟ್ಟಿಯವರ ಮೂಲಕ ಸಂಘ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ ಎಂದು ಹೇಳಿದರು. ಬೊಂಬೈ ಏತ್ ಬಂಗಡಲ್ಲ ಏರ್ ಇಂಚಿನ ಆಡಲ್ಲ ಮಾತೆಲ್ಲ ಗೊತ್ತೇವೆ ಮಾತೆಲ್ಲ ಸ್ಪಂದನೆ ಮಾತೆಲ್ಲ ತಗೊಂಡು ಅಂಚೆಗಾದ್ರೆ ಇನಿ ಮುಂಬೈ ಬಂಟ ಸಂಘ ಒಂದು ರೀಜನಲ್ ಆದ ಈತ್ ಸ್ಟ್ರಾಂಗ್ ಇನ್ನಿಂದ ಈದ್ ಇಡೀ ಒಳಗಡೆ ಒಂದು ಸಂಪತ್ತದ ಸಂಘ ಉಂಟು ಮುಂಬೈ ಬಂಟ ಸಂಘ. ಇದು ಮಾತಾಡ ಅಧ್ಯಕ್ಷ ಆದ ವಿಶ್ವನಾಥ್ ಶೆಟ್ಟರ್ ಚಂದ್ರಸನ್ ಅಧ್ಯಕ್ಷ ಆದ ಮತ್ತೆ ಇದೊಂದು ಕೆಲಸ ನಮ್ಮ ಒಂದು ಗುಡುಂಜಿ ರಟ್ನೆ ಕೊರತೆ ಉಂಟು. ನಮ್ಮ ಇತ್ತ ಚೂರು ದಾದ ನಮ್ಗೆ ಎಡ್ಡೆ ಲಕ್ಷಣ ತೋಜೊಂದು ನಮ್ಮ ಅಲ್ಪದ ಸಂಘ ಚುಚೂರು ಲಂಗೊಂದು ಅಲ್ಪ ನಮ್ಮ ಸಂಘಟನೆ ಆಗೋದಿಲ್ಲ. ನಮ್ಮ ಇಡೀ ಗುಂತರದಲ್ಲಿ ಬಜ್ಪೆ ಸಂಘಟನೆ ಆಗಿ ಬಜ್ಪೆ ಸ್ಟ್ರಾಂಗ್ ಆಗೋದು, ಗುರುಪುರ ಸ್ಟ್ರಾಂಗ್ ಉಂಡು, ಸುರತ್ಕಲ್ ಒನ್ನಂ ಸ್ಟ್ರಾಂಗ್ ಉಂಡು, ಮುಲ್ಕಿದಾಗಲು ಅದೊಂದು ಲಕ್ಕದೇರಿ ಪಡುಬಿದ್ರಿ ಉಂಡು, ಕಾಪುದಾಗಲು ಅಂತ ಉಳಿದೇರಿ ಅಡಿಗೆ ಉಡುಪಿ ಅಂತ ಲಾಯ್ಕ್ ಉಂಟು ಒಂದು ಕುಂದಾಪುರ ಅಂತ ಚುಚೂರು ಆಕ್ಟಿವಿಟಿ ಉಂಟು ಅದಿ ತನ್ನೆ ಆದ ಪುರಾವ ಸರ್ವೆ ಅಂತ ತೆಂಕು ಬೊಂಬೆ ಬೈಕ್ ನಾವು ಆರ್ಮೂಲೆ ಏತು ವರ್ಷ ಹುಡುಗರು ಇದು ಏತು ಸಂಘದಾಗಲೇ ಏತು ಜನಕ್ಕೆ ಮತ್ತು ತುತ್ತುದು ಅದೇ ಪಾಪ ಐತೆ ಸಹಕಾರ ಆಂಡಲ ಅದೇ ಸಹಕಾರ ಕೊಟ್ಟರೆ ಅದೇ ಸ್ಟ್ರಾಂಗ್ ಮಾಡ್ತದೆ ನಮ್ಮ ಪೂರ ಇಡೀ ಬಂಟೆ ಬಂಟ್ ಸಂಘ ಮುಂಬೈ ಇದರ ಅಧ್ಯಕ್ಷರಾದ ಚಂದ್ರಹಾಸ್ ಕೆ ಶೆಟ್ಟಿಯವರು ಮಾತನಾಡಿ, ಬಜ್ಪೆ ಬಂಟರ ಸಂಘದ ನೂತನ ಅಧ್ಯಕ್ಷರಾಗಿರುವ ಬಾಬು ಶೆಟ್ಟಿಯವರಿಗೆ ಕೆಲಸ ಕಾರ್ಯಗಳನ್ನು ಮಾಡಲು ದೇವರು ಅನುಗ್ರಹಿಸಲಿ ಎಂದು ಹೇಳಿದರು. ಯೋಜನೆ ಮಂದಿನ ಪೂರ ಕೆಲಸ ಕೊಲ್ಲುಡ ಆಗಿ ಬಜ್ಪೆ ಬಂಟರ ಸಂಘಗಳು ಗೆಡ್ಡೆ ಕೆಲಸ ಆದ ಬಂದರೆ ಕೀರ್ತಿ ಬರಬಹುದು ಆ ದೇವರ ಪ್ರಾರ್ಥನೆ ಮಂದು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನೆರೆ ವಿಶ್ವನಾಥ್ ಶೆಟ್ಟಿಯವರು ಮಾತನಾಡಿ, ಬಾಬು ಶೆಟ್ಟಿಯವರು ತಮ್ಮ ಊರಿನಲ್ಲಿ ಸಮಾಜ ಸೇವೆ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಇವತ್ತು ಬಜ್ಪೆ ಬಂಟರ ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಇತ್ತೀಚೆಗೆ ಮಸ್ತ್ ಜನ ಮುಂಬೈನಲ್ಲಿ ಬಂದಿದೆ. ತುಮಕೂರ ಬಲಬಲ ನಾಗಮಂಡಲ ಗೋಲ ಬಲಿ ಅವಪುರ ಮತ್ತೊಂದೆರಡ ಇಲ್ಲಿ ಮುಂಬೈನ ಬಂಟೇರಿ ಒಂದು ಚೇಂಜ್ ಆಗಿದೆ. ಅಕಲು ಆಗಲ್ಲ ಕಮ್ಯುನಿಟಿದ ಜನಗಳಿಗೆ ಅದರ ಊರು ಮಸ್ತ್ ಮೇಲೆ ಬರ್ತದೆ. ಬಂಟ್ವಾಳ ಪಂಚಾಯತ್ ಅಧ್ಯಕ್ಷ ಅದು ವಿವೇಕೆಡ್ಡೆ ಆಯ್ಕಳ ಹರೀಶ್ ಇಡೀ ವಿಶ್ವದ ಬಂಟೇರಿಗೆ ಅದರಿಂದ ಮೇಲೆ ಬಂದದ್ದು ಇಡೀ ಊರಿನಲ್ಲಿ ಪ್ರತಿ ಇಲ್ಲ ಪಾತ್ರಗಳ ಬಗ್ಗೆ ಅವೈಕಳ ವಿಷಯದ ಬಗ್ಗೆ ಇಲ್ಲಿ ಬಾಬಣ್ಣೆ ಮುಂಬೈ ನಿಂತಿರ ಅಲ್ಲಿ ಮುಂಬೈನ ಪಕ್ಷಗಳು ಕೊಡ್ತಂತ ಆಪರ್ಚುನಿಟಿ ಇದ್ರು ಬೇರೆ ಬಂದ್ಕೊಂಡ ಅದಾದ ಎಲ್ಲ ಊರಿನ ಪಕ್ಷ ಸೇವೆ ಬಂಪೆ ಬಂದು ಊರು ಬಂದದ್ದು ಇಲ್ಲಿ ಬಂಪೆ ಪಕ್ಷದ ಅಧ್ಯಕ್ಷ ಅಂತ ಬಾರಿ ಒಂದು ಸಂತೋಷದ ವಿಷಯ ಅಭಿನಂದನೆ ಬಂದಿಲ್ಲ. ಮಹಾರಾಷ್ಟ್ರ ಹೋಟೆಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಶಂಕರ್ ಬಿ ಶೆಟ್ಟಿಯವರು ಮಾತನಾಡಿ, ಬಾಬು ಶೆಟ್ಟಿಯವರು ಮುಂಬೈಯಲ್ಲಿ ಪ್ರಸಿದ್ಧಿಯನ್ನ ಪಡೆದವರು. ತಮ್ಮ ಊರಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಬಜ್ಪೆ ಬಂಟರ ಸಂಘದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ಈ ಬಜ್ಪೆ ಬಂಟ ಸಂಘದ 10 ವರ್ಷ ತುಂಬು ನಮ್ಮ ವಿಜಯಣ್ಣ ಅಧ್ಯಕ್ಷರವರು ಸ್ಥಾಪನಾ ಆಯ್ತು ಉದ್ಘಾಟನೆಗಳನ್ನು ಬರ್ತದೆ. ಅದೇ ರೀತಿ ಜನರ ಮಿತ್ರೆ ನಮ್ಮ ಬಾಬಣ್ಣೆ ಆದಲ್ಲ ಈ ನೂತನ ಪದಗ್ರಹಣ ಈಗ ಉಪಸ್ಥಿತ ಉಪ್ಪರ ಇವಾಗ ಅವಕಾಶ ತೆಗೆದಿಲ್ಲ ಯಾನ ಕಟೀಲ ಅಮ್ಮಗಳ ಪ್ರಾರ್ಥನೆ ಅಂಜನೆ ನಮ್ಮ ತುಳುನಾಡದ ಪ್ರತಿಯೊಂದು ಜಾತಿದವಲ್ಲ ಪ್ರತಿಯೊಂದು ಸಮುದಾಯದವಲ್ಲ ಸಂಘಟನೆ ಮಾಡ್ಬೋದು, ಸಂಘ ಸಂಸ್ಥೆ ಮಾಡ್ಬೋದು. ಅಂದ್ರೆ ನಮ್ಮನ್ನ ಬಂಟ ಸಂಘದವಲ್ಲ ನಮ್ಮ ಸಂಘ ಸಂಸ್ಥೆ ಕಟ್ಟುವುದು ಐಟಿ ಅಧ್ಯಕ್ಷ ನಮ್ಮ ನೇಮಕ ಮಾಡ್ಬೋದು. ನಮ್ಮ ಬಂಡೇಟ ಪ್ರತಿಯೊಂದಲ್ಲ ಯೋಗಿತ ಪ್ರತಿಯೊಂದು ಅಂಡ ಯೋಗ ಕೆಲವರಿಗೆ ಮಾತ್ರ ಬರ್ತದೆ. ಅಂದ್ರೆ ಇಡೀ ಬಜ್ಪೆ ಬಂಟ ಸಂಘದ ಅಧ್ಯಕ್ಷ ಯೋಗ ನನ್ನ ಮಿತ್ರೆ ನಮ್ಮ ಬಾಬಣ್ಣ ಬಯಸ್ತದೆ.
ಕನ್ನಡ ಸಂಘ ಮಲಾಡಿದರ ಅಧ್ಯಕ್ಷರಾದ ವಕೀಲ ಜಗದೀಶ್ ಶೆಟ್ಟಿಯವರು ಮಾತನಾಡಿ, ಒಗ್ಗಟ್ಟಿನಿಂದ ಮುಂದೆ ಸಾಗಿದ್ರೆ ಯಾವುದೇ ಕೆಲಸ ಮಾಡಲು ಸಾಧ್ಯ ಎಂದು ಹೇಳಿದರು. ನಮ್ಮ ಜೀವಮಾನಗಳು 2% ತುಂಬಾ 9% ಮಾಡೋದು ತಿಕ್ಕಬೇಕು 2% ಅನ್ನೋದು ಸಮಾಜ ಸೇವೆ ಇದೆಯೋಡು ಆ ಸಮಾಜ ಸೇವೆ ಪಡೆದ ನಮ್ಮ ದೊಡ್ಡ ಗೊರಡೊಂದೇ ಪಡ್ಕೊಳ್ಳಿ ನಮ್ಮ ವಾರೀತಿಲ್ಲ ಸಮಾಜದಲ್ಲಿ ಸೇವೆ ಕೊಡ್ಬಿನಂಚಿನ ಒಂದು ನಿರ್ಧಾರ ನಮ್ಮ ಮನಸ್ಸನ್ನು ಬಂದದ್ದು ಇತ್ತಂತ ಅಂಡ ವಾರೀತಿ ತಂಡ ನಮ್ಮ ಜಾತಿ ಭೇದ ತೋಂದೆ ಅಲ್ಲಿ ಬಣ್ಸಂಗಳು ಬಣ್ಸಂಗದಲ್ಲಿ ಬೇರೆ ಜಾತಿ ಸಂಘ ಇತ್ತಿನೆಲ್ಲ ಮಾತೆಲ್ಲ ಒಗ್ಗಟ್ಟಾದ ಮಾತ ರೀತಿಯಲ್ಲಿ ಬೋಡು ಐಟು ಒಂಜಿ ಮಾತ್ರ ನಂತರ ಪದವಿ ಬಂದಾಗ ಮನವರವಲ್ಲಿಗೆ ಅಹಂಕಾರ ಬರ್ತದಂದ ಪದವಿದ ದುರುಪಯೋಗ ಹಾಕೋದು ಜನಕುಲಿಗೆ ಕೂಡ ಎಲ್ಲ ಸೇವೆ ದಿಕ್ಕುದಿ ಅಹಂಕಾರ ದಾಂತ ನಮ್ಮ ನಿಸ್ವಾರ್ಥ ಆದ ಒಂದು 2% ಸ್ವಲ್ಪ 2% ನಮ್ಮ ಗುಣಿತಿ ಜೋಗುಲಿ ಸಂತಾನ ಕುಟುಂಬ ಮಾತನಾಡಿ ಪಡು ಒಂದು 2% ನಮ್ಮ ಒಂದು ಸಮ ಈ ಮಣ್ಣು ಕೂಟದ ಮಲ್ಲಾದಿನ ಒಂದು ದೇಹದ ಬಿತ್ತು ಮರ್ಯಾದೆ ತೀದು ನಮ್ಮ ವಾ ಸಮಾಜದ ವಾ ರೀತಿಯಿಂದ ಒಂದು ಕಷ್ಟ ಭಂಗ ಇತ್ತು ನನ್ನ ಆಯ್ತು ನಮ್ಮ ಎದುರಬಹುದು ಅಲ್ಲಿ 2% ಕೂಡ ನಮ್ಮ ಹೆಚ್ಚಾವಂದು. ಬಾಂಬೆ ಬನ್ಸ್ ಅಸೋಸಿಯೇಷನ್ ಮುಂಬೈ ಇದರ ಉಪಾಧ್ಯಕ್ಷರಾದ ಸಿಎ ಸುರೇಂದ್ರ ಶೆಟ್ಟಿಯವರು ಮಾತನಾಡಿ, ಬಾಬು ಶೆಟ್ಟಿಯವರು ಕೊಡುಗೆ ದಾನಿಯಾಗಿದ್ದು ಅವರೀಗ ಬಜಪೆಯ ಬಂಟರ ಸಂಘದ ನೂತನ ಅಧ್ಯಕ್ಷರಾಗಿದ್ದಾರೆ. ಅವರ ಅವಧಿಯಲ್ಲಿ ಈ ಸಂಸ್ಥೆ ಅಭಿವೃದ್ಧಿಯಾಗಲಿ ಎಂದು ಹೇಳಿದರು. ಹೋಟೆಲ್ ಇಂಡಸ್ಟ್ರಿ ಭಾರಿ ಬಂಗೋಡು ಬಿತ್ತು ಬಂದದ್ದು 34 ವರ್ಷ ಸಿಎ ಪುಗರ್ನದ್ದು ಬಾರಿ ಕೊಡುಗೆ ದಾನಿ ಮಲ್ಲ ಮನಸ್ಸುದಾರ ಬಂಗಾರ ಬಾಬಣ್ಣೆ ಪಂಡ್ರ ಈಗ ಬಾರಿ ಸಂತೋಷ ಬಂತು. ಆ ರೀತಿ ನಮ್ಮ ಈ ಬಂಟರ ಸಂಘ ಬಜ್ಪದ ಹೊಸ ನೂತನ ಅಧ್ಯಕ್ಷರಾದರೆ ಆರ್ನ ಕಾರ್ಯಾಲಯ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಿ ನಮ್ಮ ಹಿರಿಯರು ನಮ್ಮ ಸಂಘಟನೆಗಳು ಬಂದು ನಮ್ಮ ಸಂಘ ಸಂಸ್ಥೆ ಕಾಣ್ತೇವೆ ಐಟ್ ನಂಗೆ ಜನಬಲ ಜನಬಲದೊಟ್ಟು ಧನಬಲ ಬರ್ತುಂಟ ಈ ನಮ್ಮ ಕ್ಷೇತ್ರಗಳು ಕಾರ್ಯಸಾಧನೆ ಮಾಡ್ತಾರೆ ಆಪುಗಳು ಬಂದು ಅವರು ಧ್ವಜಾದ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಐಕಡ ಹರಿಶೆಟ್ಟಿ ಬಾರಿ ಕೊಡುವುದ ಕೆಲಸ ಬಂದ್ರೆ ಇತ್ತಿನಗಳಂತೆ ತಂದು ತಾಂತ್ರಿಕ ಗುಂಪಿನ ಬಾರಿ ಎಡ್ಡೆ ಕಾರ್ಯಕ್ರಮ ಬಂದದ್ದು ಪಂಡ್ರಾಯ್ಕ ಬಾರಿ ಸಂತೋಷ. ಮಾತೃಭೂಮಿ ಕಾಪರ್ಟಿ ಕ್ರೆಡಿಟ್ ಸೊಸೈಟಿಯ ಕಾರ್ಯಾಧ್ಯಕ್ಷ ರತ್ನಾಕರ್ ಶೆಟ್ಟಿ ಮುಣ್ಕೂರ್ ಅವರು ಮಾತನಾಡಿ, ಬಾಬು ಶೆಟ್ಟಿಯವರು ಮುಂಬೈಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನಾಗೈದಿದ್ದಾರೆ. ಅವರು ಇದೀಗ ಬಜ್ಪೆ ಬಂಟರ ಸಂಘದ ಅಧ್ಯಕ್ಷರಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ವಿವಿಧ ಕ್ಷೇತ್ರಗಳು ಅವು ನಮ್ಮ ಆಹಾರ ಉಪ್ಪು, ಹೋಟೆಲ್ ಫೆಡರೇಷನ್ ಉಪ್ಪು, ಬಣ್ಸಂಘ ಉಪ್ಪು, ಬಣ್ಸಂಘದ ರೀಜನಲ್ ಕಮಿಟಿ ಉಪ್ಪು ಐಟ್ ಮಸ್ತ್ ಬೇರೆ ಬಂದಿದ್ದಾರೆ. ಒಂಜಿ ಊರು ಬಂದ ಒಂಜಿ ಎಂಕಲ್ ಒಂಜಿ ಬೊಂಬೆಗೆ ಒಂದು ಯಕ್ಷಗಾನ ಒಂಜಿ ತಂಡವನ್ನು ಬರ್ಕೊಂಡ ಆಗಲೇ ಇರ್ತದೆ. ಅಗಲ ಕೆಲವು ಪ್ರೋಗ್ರಾಮ್ ಮಲ್ಪದು ಅಗಲ ಬಂದಾಗ ಅಗಲಿಗೆ ಒಂದು ಕಿಸೆಗೆ ಒಂದು ದುಡ್ಡು ಪಾಡ್ದು ಅಗಲ ಲಾಯಕ್ ಒಣಸು ಮಲ್ಪದು ಅಗಲ ಖುಷಿ ಮತ್ತು ಗಡಪು ನಂಚಿನ ನಮ್ಮ ಬಾಬಣ್ಣೆ ಯಾಕಂದ್ರೆ ಮಸ್ತ್ ಬಿರುದು ಗುರಿಯರಿ ಬಂಗಾರ ಬಾಬಣ್ಣೆ ಬಂದು ದೇವಿ ಏಪಲ ತಥಾಸ್ತು ಬಂದು ದೇವಿ ಏಪಲ ಬಂದಾಗ ತಥಾಸ್ತು ಅಜ್ಜೆ ನಮ್ಮ ಏಪಲ ಪಾಸಿಟಿವ್ ಪಾತ್ರ ಕೊಡು. ಈ ಬಂಗಾರ ಬಾಬಣ್ಣೆ ಬಂದು ಇತ್ತೆ ಆರ್ಯಕ್ಕೆ ಈ ಬಜ್ಪೆಟ್ ಬಂಗಾರ ಮುಚ್ಚಿನ ಕೆಪಾಸಿಟಿ ತಂದ್ರೆ ಅಂದ್ರೆ. ಬಜ್ಪೆ ಬಂಟರ ಸಂಘದ ಅಧ್ಯಕ್ಷರಾಗಿ ಮುಂಬೈ ಮಲಾಡ್ ಪೂರ್ವದ ಪ್ರಸಾದ್ ಹೋಟೆಲ್ನ ಮಾಲಕ ಸಮಾಜ ಸೇವಕ ಬಾಬು ಶೆಟ್ಟಿ ಪೆರಾರ್ ಅವರು ಮಾತನಾಡಿ, ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸುತ್ತಾ ನನ್ನ ಅವಧಿಯಲ್ಲಿ ಇನ್ನಷ್ಟು ಕೆಲಸಗಳನ್ನು ಮಾಡಲು ಶ್ರಮ ವಹಿಸುತ್ತೇನೆ ಎಂದರು. ಅಜಿತನ್ನೇ ಒರಿ ಬಂಡೆ ಬಕಪೂರ ಬಂಡೆ ಬಾಬಣ್ಣ ನಮಸ್ತೆ ಗುರ್ತಂದು ಮುಂಬೈ ದುಡ್ಡು ಕಾಣಲಿ ಕನಪೆರಾರ ಎರಡಾಗಲೂ ಎನ್ಐಸಿ ಸುರೇಂದ್ರಕ್ಕೆ ಏನು ದುಡ್ಡು ಪೂರ ಹೆಂಗ್ ತೋಜಾದಿದ್ದಾರೆ ಎನ್ನ ಲೆಕ್ಕ ಪತ್ರ ಪೂರ ಇದು ಹೆಂಗದೆ ಆಗಿ ಜವಾಬ್ದಾರಿ ಬಂಗಾದ ಆಡು ಉಪ್ಪಾಡು ನಿಕುಲು ಪಂಡಿ ಲೆಕ್ಕ ಆವಾಡಿ ದೇವರು ಕೊರಾಡು ನಿಕುಲು ಇನ್ನು ಮಲ್ತಿನ ಬಲ್ಮೆ ಒಲ್ಮೆದ ಪದಕರನ ಕಾರ್ಯನು ಕುಡೋರ ನನರ ಸುಗಿ ತಂದು ಎನ್ನ ಮನೆ ಮಂಚ ಹೊಡಿತಿನ ದೈವ ದೇವರೇ ನೆನೆ ತಂದು ಸುಂಕನಘಟ್ಟದ ಅನ್ನಪೂರ್ಣೇಶ್ವರಿಗೆ ಕೈ ಮುಗ್ಗಂದು ಬಜ್ಪೆದ ಶನಿದೇವರೇ ಅಂಜನೆ ನವಕರಗಳಿಗೆ ಅಡ್ಡಬಹುದು ಎನ್ನ ಪೆರ್ರದ ಬ್ರಹ್ಮಬಲ ಹಂಡಿ ಪೀಚಹಂಡಿ ನಾಗಬ್ರಹ್ಮೇರಿ ಕುಡರ ಸುಗಿ ತಂದು ಎಂಕ್ 4 ಪಾತೆರೆಗೂ
ಪಾತೆರೆ ಕೊರಿನ ನಿಖಲ್ನ ಸಮ್ಮತಿದ ಪ್ರಸಾದದ ಪೂರ್ಪ ತಿಕ್ಕುಂದು ಪಂಡದ ಎನ್ನೊಂದು. ಈ ಸಂದರ್ಭದಲ್ಲಿ ಎಕ್ಕಾರು ಬಂಟರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಪುಂಜಾ, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೇಖರ್ ಶೆಟ್ಟಿ ಕುತೆತ್ತೂರು, ಕಾಬೂರು ಬಂಟರ ಸಂಘದ ಅಧ್ಯಕ್ಷರಾದ ಆನಂದ್ ಶೆಟ್ಟಿ, ಅಡ್ಯಾರ್ ಗುರುಪುರ ಬಂಟರ ಮಾತೃ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಹಾಗೂ ಉಲ್ಲಾಸ್ ಆರ್ ಶೆಟ್ಟಿ, ಪುಷ್ಪರಾಜ್ ಶೆಟ್ಟಿ, ರಾಜ್ಕುಮಾರ್ ಶೆಟ್ಟಿ, ರಾಜೀವ್ ಆಳ್ವಾ ಆದ್ಯಪಾಡಿ, ಪ್ರವೀಣ್ ಶೆಟ್ಟಿ, ಮುರಳೀಧರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾಗಿ ಶ್ರೀಮತಿ ಅಕ್ಷಯ ಶೆಟ್ಟಿ ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮವನ್ನು ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕುಮಾರ್ ಶೆಟ್ಟಿ ಮತ್ತು ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ನಿರೂಪಿಸಿದರು. ಮಂಗಳೂರಿನ ಬಜ್ಪೆ ಗ್ರಾಮದ ಕೃಷಿ ಕುಟುಂಬದಲ್ಲಿ ಜನಿಸಿದ ಬಾಬು ಶೆಟ್ಟಿಯವರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಉದ್ಯೋಗವನ್ನು ಅರಸಿ ಮುಂಬೈಗೆ ಬಂದವರು. ಇಲ್ಲಿ ಉದ್ಯೋಗದೊಂದಿಗೆ ರಾತ್ರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪೂರೈಸಿಕೊಂಡು ಇದ್ದಾರೆ. ಹೋಟೆಲ್ ಕಾರ್ಮಿಕನಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹೋಟೆಲ್ ಉದ್ಯಮದ ಒಳ ಹೊರವನ್ನು ಅರಿತುಕೊಂಡ ಅವರು ಮಲಾಡ್ ಪೂರ್ವದಲ್ಲಿ ಪ್ರಸಾದ್ ಹೋಟೆಲ್ ಅನ್ನು ಪ್ರಾರಂಭಿಸಿದ್ರು. ಹೋಟೆಲ್ ವ್ಯವಸಾಯದಲ್ಲಿ ಯಶಸ್ವಿಯನ್ನ ಪಡೆದವರು ಇವರು ಮುಂಬೈ ಉಪನಗರದಲ್ಲಿ ಹೋಟೆಲ್ಗಳನ್ನು ಪ್ರಾರಂಭಿಸಿದ್ರು. ಅಲ್ಲದೆ ತಾನು ಹುಟ್ಟಿದ ಸಮಾಜದ ಋಣ ಸಂದಾಯಕ್ಕಾಗಿ ಮುಂಬೈಯ ಬಂಟರ ಸಂಘದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡ್ರು. ಅದರೊಂದಿಗೆ ಹೋಟೆಲ್ ಅಸೋಸಿಯೇಷನ್ನ ಆಹಾರದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿ4 ನ್ಯೂಸ್ ಮಂಗಳೂರು.